ದಿನದಿಂದ ಶಬರಿಮಲೆಯಲ್ಲಿ ಸರಿಯಾಗಿ ಅಂದರೆ ನೀರು ಬಂದಿದೆ, ಪ್ರವಾಹ ಬರ್ತದೆ, ಭಕ್ತಾದಿಗಳೆಲ್ಲ ಬರೋದಿಕ್ಕೆ ಆಗ್ತಾ ಇಲ್ಲ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಮ್ಮಿಂದ ವಿನಂತಿ, ಭಕ್ತಾದಿಗಳಿಗೆ ಯಾರ್ಯಾರು ಬರ್ತಾ ಇದ್ದೀರಾ ಕರ್ನಾಟಕದಿಂದ ಅಥವಾ ಬೇರೆ ಕಡೆಯಿಂದ ಯಾರ್ಯಾರು ಬರ್ತಾ ಇದ್ದೀರಾ ಅವ್ರಿಗೆಲ್ಲ ನಾವು ಹೇಳೋದಿಷ್ಟೇ, ಇಲ್ಲಿ ಆ ಥರ ಯಾವುದೇ ರೀತಿ ಪ್ರವಾಹ ಇಲ್ಲ, ಯಾರು ಏನು ನೀರು ಬಂದ್ಬಿಟ್ಟು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಆ ಥರ ಏನೂ ಇಲ್ಲ, ಅದೆಲ್ಲ ಫೇಕ್ ನ್ಯೂಸ್. ಮಿಸ್ಟರ್ ರಂಗನಾಥ್ ಅವರೇ, ಪಬ್ಲಿಕ್ ಟಿವಿ ನ್ಯೂಸ್ ಅವರೇ, ಸ್ವಲ್ಪ ದಯವಿಟ್ಟು ನೋಡ್ಬಿಟ್ಟು ಕರೆಕ್ಟಾಗಿ ಏನಿದೆ ಅಂತ ಸಿಚುವೇಶನ್ ನೋಡ್ಬಿಟ್ಟು ನೀವು ಲೈವ್ ಮಾಡಿ. ಇಷ್ಟು TRP ಬೇಕು ಅಂದ್ರೆ ಕರೆಕ್ಟಾಗಿ ಇದು ಮಾಡಿ. ಯಾಕಂದ್ರೆ ಪಂಪಾ ನದಿಲಿ ನೀರು ಫುಲ್ ಬಂದ್ಬಿಟ್ಟು ಪ್ರವಾಹನೂ ತುಂಬಿಲ್ಲ. ಪ್ರತಿ ವರ್ಷ ಎಷ್ಟು ಸತಿ ಇದೆ ಅದೇ ತರ ಇರ್ತಾರೆ. ಯಾಕಂದ್ರೆ ನಮ್ಮ ಮನೆಯಿಂದನೂ ಕೂಡ ಕಾಲ್ ಮಾಡ್ತಾ ಇರ್ತಾರೆ, ನಿಮ್ಮ ಫೇಕ್ ನ್ಯೂಸ್ ನ ನೋಡ್ಬಿಟ್ಟು ಮನೆಯಿಂದನೂ ಕಾಲ್ ಮಾಡ್ತಾರೆ. ತುಂಬಾ ನಮಗೂ ತೊಂದರೆ ಆಗ್ತದೆ, ನಾವು ಅವ್ರೂ ಗಾಬರಿ ಆಗಿರ್ತಾರೆ. ಕೆಲವೊಂದ್ಸತಿ ನೆಟ್ವರ್ಕ್ ಇರಲ್ಲ, ಸೊ ಮೇ ಬಿ ನಾಟ್ ರೀಚಬಲ್ ಇರುತ್ತೆ. ಆ ತರ ಮೂಮೆಂಟ್ ಅಲ್ಲಿ ಅವ್ರು ಕಾಲ್ ಮಾಡಿದಾಗ ಇನ್ನೂ ಗಾಬರಿ ಆಗ್ತಾರೆ ನಿಮ್ ನ್ಯೂಸ್ ನ ನೋಡ್ಬಿಟ್ಟು. ಸೊ ದಯವಿಟ್ಟು ಈ ತರ ಮಾಡೋದಕ್ಕಿಂತ ಮುಂಚೆ, ಇಷ್ಟು ಫೇಕ್ ನ್ಯೂಸ್ ನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದ್ಸತಿ ಯೋಚನೆ ಮಾಡಿ. ಆಮೇಲೆ ಇನ್ನೊಂದು, ಟೆರರಿಸ್ಟ್ಗಳಿಗಿಂತ ನಿಮ್ದೇ ಪ್ರಾಬ್ಲಮ್ ಆಗ್ತದೆ ತುಂಬಾ. ಇವಾಗ ಟೆರರಿಸ್ಟ್ಗಳು ನೀರಲ್ಲಿ ಬೆರೆಸ್ತಾ ಇದ್ದಾರೆ, ಅದಕ್ಕಿಂತ ನಿಮ್ TRP ಇಟ್ಕೊಂಡು ನಿಮ್ ಫೇಕ್ ನ್ಯೂಸ್ ತುಂಬಾ ಇದಾಗ್ತದೆ ಹೊರತು ಬೇರೆ ಏನಿಲ್ಲ. ನಾವು ಆಕ್ಚುಲಿ ಇನ್ನ 2 ದಿನ ಮುಂಚೆ ಬರಬೇಕಿತ್ತು ಇಲ್ಲಿಗೆ ಶಬರಿಮಲೆಗೆ. ನಿಮ್ ನ್ಯೂಸ್ ಕೇಳ್ಕೊಂಡು ಮೇ ಬಿ ಇಲ್ಲೂ ರಶ್ ಇರ್ಬೋದು, ಇಲ್ಲಿ ಬಿಡ್ತಾ ಇಲ್ಲ, ಕ್ಲೋಸ್ ಇದೆ, ಟೆಂಪಲ್ ಕ್ಲೋಸ್ ಇದೆ ಅನ್ಕೊಂಡು ಇವತ್ ನೈಟ್ ಬಂದಿದ್ವಿ ಬೇರೆ ಕಡೆ ಎಲ್ಲ ತಿರ್ಗಾಡ್ಕೊಂಡು. ಬಟ್ ನಾವು ನಿನ್ನೆನೆ ಬಂದಿದ್ರೆ ಇಷ್ಟೊತ್ತಿಗೆ ದರ್ಶನ ಮುಗಿಸಿ ನಿಯರ್ ಟು ಬ್ಯಾಂಗ್ಳೂರ್ ಹತ್ತತ್ರ ಇರ್ತಾ ಇದ್ವಿ. ಸೊ ನಿಮ್ ಫೇಕ್ ನ್ಯೂಸ್ ಇಂದ ನಾವು ಇವತ್ತು ಬಂದಿದೀವಿ ಇಲ್ಲಿಗೆ ಬೇರೆ ಕಡೆ ಎಲ್ಲ ತಿರ್ಗಾಡ್ಕೊಂಡು. ಸೊ ದಯವಿಟ್ಟು ಕರ್ನಾಟಕ ಜನತೆಗೆ ಅಥವಾ ಭಕ್ತಾದಿಗಳು, ಅಯ್ಯಪ್ಪ ಸ್ವಾಮಿಯಿಂದ ಬರ್ತಾ ಇರೋ ಭಕ್ತಾದಿಗಳಿಗೆ ಈ ತರ ಫೇಕ್ ನ್ಯೂಸ್ ನ ಇದ್ ಮಾಡ್ಬಿಟ್ಟು ಈ ತರ ಇದ್ ಮಾಡ್ಬೇಡಿ. ಯಾಕೆಂದ್ರೆ ನೋಡಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಪಂಪಾ ನದಿಯಲ್ಲಿ ಎಷ್ಟು ನೀರು ನಾರ್ಮಲ್ ಆಗೇ ಇದೆ. ಮುಂಚೆ ಎಷ್ಟು ತರ ಇತ್ತು ಅದೇ ತರ ಇದೆ, ಏನು ತುಂಬಿಲ್ಲ, ಏನು ಇದಾಗಿಲ್ಲ, ನಾರ್ಮಲ್ ಆಗಿದೆ. ವೆದರ್ ಕೂಡ ನಾರ್ಮಲ್ ಆಗಿದೆ. ಅಲ್ಲಿ ಯಾವುದೇ ರೀತಿ ಮಳೆನೂ ಇಲ್ಲ, ಯಾವ್ದು ಪ್ರವಾಹ, ಇಲ್ಲಿ ಯಾವುದೇ ರೀತಿ ಮಳೆ ಕೂಡ ಬರ್ತಾ ಇಲ್ಲ, ನಾರ್ಮಲ್ ಆಗೇ ಇದೆ ಎಲ್ಲಾ ವೆದರು. ಇದು ನಾರ್ಮಲ್ ಆಗಿ ಹೇಗೆ ಊರ್ ಸೈಡ್ ಅಲ್ಲಿ ಇರುತ್ತೆ ಅದೇ ತರ ಇದೆ ವೆದರ್, ನಾರ್ಮಲ್ ಆಗಿ ವೆದರ್. ಮಳೆನೂ ಕೂಡ ಬರ್ತಿಲ್ಲ, ಬರ್ಬೇಕಾದ್ರೆ ಸ್ವಲ್ಪ ಫಾಗ್ ಇತ್ತು, ಸೊ ಅದಕ್ಕೆ ಬೇರೆ ಕಡೆ ಡೈವರ್ಟ್ ಮಾಡಿ ಬಿಡ್ತಾ ಇದಾರೆ ರೂಟ್. ಬಟ್ ಡೈರೆಕ್ಟ್ ಆಗಿ ಬರ್ಬೋದು, ಆತರ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು, ಮಳೆ ಕೂಡ ಬರ್ತಿಲ್ಲ, ದೇವಸ್ಥಾನ 2 ದಿನ ಕ್ಲೋಸ್ ಆಗುತ್ತೆ, 3 ದಿನ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಮೊನ್ನೆಯಿಂದ ದರ್ಶನ ಮಾಡ್ಕೊಂಡು ಭಕ್ತಾದಿಗಳು ಹಾಗೆ ಹೋಗ್ತಾ ಇದಾರೆ. ದರ್ಶನ ಮಾಡ್ಕೊಂಡು ಇವತ್ತು ಕೂಡ ಟೆಂಪಲ್ ಅಲ್ಲಿ ಓಪನ್ ಇದೆ, ನಾವಿವಾಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ. ಜನಗಳನ್ನ ನೋಡ್ತಾ ಇರ್ಬೋದು ನೀವು, ತುಂಬಾ ಜನಗಳು ಇನ್ನ ಇದಾರೆ ಭಕ್ತಾದಿಗಳು. ಹೇಳ್ಬೇಕು ಅಂದ್ರೆ ಕರ್ನಾಟಕದಿಂದ ಬರ್ತಾ ಇರೋ ಜನಗಳು ಕಡಿಮೆ ಆಗ್ತಿದ್ದಾರೆ. ಯಾಕಂದ್ರೆ ಈ ತರ ಫೇಕ್ ನ್ಯೂಸ್ ಇದ್ ಮಾಡ್ಕೊಂಡು ಅಲ್ಲಿಂದ ಬರೋರು ಬೇರೆ ಕಡೆಯಿಂದ ತಿರ್ಗಾಡ್ಕೊಂಡು ನಮ್ ತರನೇ ಬೇರೆ ಕಡೆಯಿಂದ ಅಲ್ಲಿ ಧರ್ಮಸ್ಥಳ ಹಂಗಿಂಗ್ ಹೋಗ್ಬಿಟ್ಟು 2 ದಿನ ಓಪನ್ ಆದ್ಮೇಲೆ ಬರೋಣ ಅಂತ ಅನ್ಕೊಂಡು ಆ ಕಡೆ ಎಲ್ಲ ಹೋಗಿ ಬರ್ತಾ ಇದಾರೆ. ಬಟ್ ಏನಾಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ದೇವಸ್ಥಾನ ಓಪನ್ ಇದೆ, ಯಾವುದೇ ರೀತಿ ಈ ತರ ಕ್ಲೋಸ್ ಆಗಿಲ್ಲ. ಮತ್ತಷ್ಟೇ. ಈಗ ನೋಡಿ, ಈ ತರ ಫೇಕ್ ನ್ಯೂಸ್ ಅನ್ನ ಯಾರು ಕೊಡ್ಬೇಡಿ. ಯಾಕೆಂದ್ರೆ ಮನೇಲಿ ತುಂಬಾ ಜನ ಫೋನ್ ಮಾಡಿ ಎಲ್ಲಿದ್ರೆ, ಹೇಗಾಯ್ತು, ಏನು ಕೇಳ್ತಾ ಇರ್ತಾರೆ. ಸೊ ಅವ್ರಿಗೂ ಮನಸ್ತಾಪ, ನಮಗೂ ಮನಸ್ತಾಪ. ಸೊ ಇದೆಲ್ಲ ಬೇಡ. ಮೀಡಿಯಾದವರಿಗೆ ಮೊದಲು ಹೇಳ್ತಾರೆ, ಒಬ್ಬರಿಗೆ ಅಂತಲ್ಲ ಎಲ್ಲಾ ಮೀಡಿಯಾದವ್ರಿಗೆ ಹೇಳ್ತಾರೆ, ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ಬೇಡಿ ನೀವು. ಎಸ್ಪೆಷಲಿ ಪಬ್ಲಿಕ್ ಟಿವಿ ರಂಗನಾಥ್ ಅವರಿಗೆ ನಿಮ್ಗೆ ಇವಾಗ TRP ಬಾದ್ಶಾ ಅಂತಾನೆ ಕರಿಬಹುದು ಬೇಕಿದ್ರೆ. ಯಾಕಂದ್ರೆ ನಿಮ್ಗೆ ಹೋದ್ಸತಿ 2,000 ರೂಪಾಯಿ ನೋಟಲ್ಲಿ ಸ್ಯಾಟಲೈಟ್ ಸಿಕ್ಕಿತ್ತು, ಆ ಸ್ಯಾಟಲೈಟ್ ನ ನೀವು ಎಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ದೀರಾ ಗೊತ್ತಿಲ್ಲ. ಬಟ್ ಈ ಸತಿ ನಿಮ್ಗೆ ಶಬರಿಮಲೆಯಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಇದ್ ಮಾಡ್ತಿದ್ದೀರಾ. ಎಸ್ಪೆಷಲಿ ನಮ್ಗೆ ಈ ತರ ಎಲ್ಲ ಇದ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು.